ಓ ಜಗನ್ನಾಯಕ ಮೈಲಾಟ, ಓ ಸ್ವಾಮಿ, ನನ್ನ ತಾಯಿ ಮೈಲಕ್ಕೆ ವಿಲ್ಲೋದೆ ಭಕ್ತಿಯ ಫಲಕಾಣಿಕೆ ನಿನಕ್ಕೆ ಸಮರ್ಪಣೆಯಾಗಲೇಬೇಕು. ನಾನು ಈ ಭಕ್ತಿಯ ಫಲಕಾಣಿಕೆಯನ್ನು ಸ್ವೀಕರಿಸಿದಂತೆ ನಿನ್ನನ್ನು ನಿಂದಿಸಿದ್ದೇವೆ, ನೆನೆದಿದ್ದೇವೆ, ಜಾತಿ ನಿಂದನೆ ಮಾಡಿದ್ದೇವೆ. ನಮಗೆ ಜಾತಿ ಭೇದ ಉಂಟು, ಆದ್ರೆ ಒಳಗಿರುವಂತಹ ಭಗವಂತನಿಗೆ ಜಾತಿ ಭೇದ ಇಲ್ಲ ಎಂತ ನೀತಿ ಗೊತ್ತಾಯ್ತಲ್ವೇ? ಯಾಕಯ್ಯ ಜಾತಿ ಭೇದ? ಪ್ರೀತಿಯಿಂದ ನಡೆಯುವುದನ್ನ ಜಾತಿ ಭೇದ ನಾನು ತನ್ನಂತ ಫಲಕಾಣಿಕೆ ಈರೋ ಜಾತಿಯವನು ಎನ್ನುವಂತ ಒಂದೇ ದೃಷ್ಟಿಯಿಂದ ಸ್ವಾಮಿಯ ಸನ್ನಿಧಾನಕ್ಕೆ ತಲುಪಿಸುವುದಕ್ಕೆ ನೀವು ಅವಕಾಶ ಕೊಡಲಿಲ್ಲ. ಆದ್ರೆ ಆ ಭಗವಾನ್ ಮಂಜುನಾಥ ಸ್ವಾಮಿ ಅದನ್ನು ತನ್ನ ಕೈಯಾರ ಸ್ವೀಕಾರ ಮಾಡಿಕೊಂಡಿದ್ದಾನೆ. ಇದನ್ನು ಕಣ್ಣಾರ ತಾವು ಕಂಡುಬರುತ್ತೀರಾ? ಈ ಸಮಯದಲ್ಲಿ ನಮಗೆ ಜನ್ಮವನ್ನು ಕೊಟ್ಟಂತ ಆ ಭಗವಂತನಿಗೆ ಭೇದವಿಲ್ಲ ಎನ್ನುವಂತ ಮೋದ ನಿಮಗೆ ತಿಳಿಯುತ್ತಲ್ವೇ? ಹಾಗಾದ್ರೆ ನಮಗೆ ಯಾಕೆ ಭೇದ? ಜಾತಿ ಭೇದ ಯಾಕೆ? ನಿಂತಂತ ನೆಲ, ಸೇವನೆ ಮಾಡುತ್ತಾ ಗಾಳಿ, ಬೆಳಕನ್ನು ಕೊಡುತ್ತಾ ಭಗವಾನ್ ಸೂರ್ಯನಾರಾಯಣ ದೇವ ಎಲ್ಲರೂ ನಮಗೆ ಒಂದೇ ಇರುವಂತ ಭಾವನೆ ಉಂಟು. ಯಾಕಯ್ಯ ಈ ಜಾತಿ ಭೇದ? ಅಡ್ಡ ನಾಮಕ ಜಾತಿ, ಉದ್ದ ನಾಮಕ ಜಾತಿ, ಮಾಂಸ ತಿನ್ನುವ ಜಾತಿ, ಮಾಂಸ ತಿನ್ನುವ ಜಾತಿ, ಜಾತಿ 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 ಎನ್ನುವಂತ ಈ ಬೆಳಂಬುದು ನಮಗೆ ಯಾಕೆ? ನಾವು ನೀತಿವಂತರಾಗುವ ಆ ಜಾತಿ ಈ ಜಾತಿ ಎನ್ನುವಂತ ಭೇದ ಭಾವ ನಮ್ಮಲ್ಲಿಲ್ಲ. ಪ್ರೀತಿ, ಮಮತೆ, ಧೈರ್ಯ, ಸಾಕಾರ, ಕರುಣೆ ನಾವೆಲ್ಲ ಒಂದೇ ಎನ್ನುವಂತ ಮನೋಭಾವದಿಂದ ಈ ಕರ್ಮ ಮೇಲೆ ಬಾಳ್ವೆಯನ್ನು ಮಾಡುವ. ಒಮ್ಮೆ ಮೇಲೆ ಹಿಡಿದಿಟ್ಟಂತ ಅನುಭವ ಏನು ನೋಡಿದಾಗ ಓಹೋ ಭಾವಕ್ಕೆ ಕಾಣುತ್ತಾ ಉಂಟು ಲಕ್ಷ ಯಾವುದು ಎಂದು ನೋಡುವಾಗ ಲಿಂಬೆ ಹಣ್ಣಿನ ಲಕ್ಷ. ಓಹೋ ಅರ್ಥಾತ್ ನಾರಂಜಾಯಿಯ ಫಲ ಎಂತಾರೆ. ಇದನ್ನು ಕಾಣುವಾಗ ಇದರ ಶಿರೋಭಾಗ ಗೋಚರಿಸ್ತಾ ಇಲ್ಲ, ಗೂಢಭಾಗ ಕಾಣುವುದಿಲ್ಲ, ನಡು ಯಾವುದನ್ನು ತಿಳಿಯಲಾಗಿದೆ. ಹಾಗಾದ್ರೆ ಇಂಥ ವೈಶಿಷ್ಟ್ಯತೆ ವಿಶೇಷತೆ ಇರುವಂತಹ ಈ ಮರವನ್ನು ಕಾಣುವಾಗ ಹೌದು ಕಾಣುತ್ತಾ ಉಂಟು ಲಿಂಬೆ ಹಣ್ಣು,
ಇದನ್ನು ಮನೆಗೆ ಕೊಂಡವರಿಗೆ ಹೋಗಬೇಕು. ತಾಯಿ ಹತ್ರ ಹೇಳಿ ಉಪ್ಪಿನಕಾಯಿ ಮಾಡಿಸಬೇಕು. ನೋಡುವುದಿಲ್ಲ, ನೋಡುವಂತ ಲಿಂಬೆಹಣ್ಣೆ ಮರಗಳು ಯಾಕೆ ನೋಡು.
ಭೂಮಿಗೆ ಇಳಿದವರು ನಾನು. ಹೇಗೆ ಇಳಿದಂತೆಯಾಗಿ ಭೂಲೋಕ ಕೈಲಿದೆ. ಯಾರು ಅಧರ್ಮ ಮಾಡುತ್ತಾ ಇದ್ದಾರೋ ಅವರಿಗೆ ಧರ್ಮದ ಪಾಠವನ್ನು ಕಲಿಸಿದೆ. ಧರ್ಮದ ಪಾಠವನ್ನು ಕಲಿಸಿ ನಂಬಿದಂತ ಭಕ್ತರಿಗೆ ನನಗೆ ಗುಡಿಗೋಪುರವನ್ನು ಕಟ್ಟಿಸಿದ. ಅಷ್ಟೆಲ್ಲ ಇವತ್ತು ಸೇರಿದ ಕಾರಣ ಹಾಗಾದ್ರೆ ಇವಾಗ ಸುಮ್ಮನೆ ಬಿಡ್ಬೇಕು. ಮಾಡಿ ವಿಚಾರ ಯಾರು ಕೇಳಿ
ಮಾನವನಿಗೆ ಆಸೆ ಎಂದು ಇರುತ್ತದೆ. ಆದರೆ ಆಸೆ ಅತಿಯಾದ್ರೆ ಅವನೊಂದಿಗೆ ಕಾರಣವಾಗುತ್ತದೆ. ಇದು ನಿನ್ನ ಅವನೊಂದಿಗೆ ಕಾರಣವಾಯಿತು. ಏನೋ ಗುಡಿ ತಿನ್ನುವಂತ ಆಸೆ ನಿನಗೆ ಮೇಲೆ ಏರಿದ್ದು ಮಾತ್ರವಲ್ಲ, ನಮ್ಮ ಕನಸಿನ ಮೇಲೆ ಕಾಯಿಟ್ಟಿದ್ದೀಯ. ಹೌದೇ? ನಿನ್ನ ಅಹಂಕಾರವೇ ಒಳ್ಳೆಯ ವಾಕ್ಯದಲ್ಲಿ ಹೇಳ್ತಾ ಇದ್ದೇನೆ. ಇಲ್ಲದೆ ಒಳ್ಳೆಯದು, ಇಲ್ಲದಿದ್ದೆ ನಿನ್ನ ಕಾಯಿದ್ದು ಯಾವುದು ತಿಳಿಯದಾಗಿದೆ. ಸತ್ಯ ನನ್ನ ಕಣ್ಣಲ್ಲಿ ಕಾಣುತ್ತಾ ಸತ್ಯ ಸ್ವರೂಪಗಳು ಧರ್ಮ ದೈವಗಳು ಎನ್ನುವುದನ್ನೇ ಮನವರಿಕೆ ಆಯಿತು. ಓ ಧರ್ಮ ದೈವಗಳೇ, ನೀವು ಆಡುತ್ತಾ ನುಡಿಯನ್ನು ಸರಿಯಾಗಿ ಕೇಳಿಸಿಕೊಂಡು ಮಾಡಿದ್ದೀರಿ. ಧರ್ಮ ದೈವಗಳೇ, ತಪ್ಪನ್ನು ಎಸಗಿದವನು ನಾನಲ್ಲ. ಲಿಂಬೆ ಗಾತ್ರದ ಹುಡಿಯನ್ನು ಕಾಣುವಾಗ ಮರದ ಆಶೆಯಂತೆ ಲಿಂಬೆ ಮರದ ವೃಕ್ಷವನ್ನು ಏರಿದವ ನಾವು ಸತ್ಯ. ಆದ್ರೆ ಆ ಸಮಯದಲ್ಲಿ ಯಾವುದೇ ದೈವದ ಗೋಪುರವನ್ನು ಕಂಡವನು ನಾನಲ್ಲ. ದೈವದ ನಿಲಯವನ್ನು ಕಣ್ಣಂಚಿಗೆ ಗೋಚರವಾಗಿಲ್ಲ. ಓ ದೈವಗಳೇ, ದೀನರು ನಾನು, ಸಮಸ್ತ ಲೋಕಕ್ಕೆ ದಾನಿಗಳು ನೀವು, ವಿಚಾರಿಸಲು ಮತೀನ ನಾನು, ಯಾವ ಕೈಲಾದ ಪತಿಗಳು ನೀವು, ಜ್ಞಾನ ಬಲ್ಲೆನ ನಡೆಸಲು ಜ್ಞಾನ ಮೂರ್ತಿ ನೀವು. ನಿಮ್ಮ ಸಮಾನವಂತೆ ದೈವವೇ ರಕ್ಷಿಸಿ.
ಶರಣು ಏನ ಈಗ ಗೋಚಾರಕ್ಕೆ ಬರ್ಲಿಲ್ವಾ? ಇಲ್ಲ, ಖಾಲಿಯಲ್ಲಿ ನೀವು ಅಗೋಚರ ಶಕ್ತಿಗಳು ಗೋಚರಕ್ಕೆ ಬಂದದ್ದು ಗೊತ್ತಾಗಲಿಲ್ಲ. ಗೋಚಾರಕ್ಕೆ ಬಂದದ್ದು ನಿಮಗೆ ಗೊತ್ತಾಗಲಿಲ್ಲ. ತಪ್ಪು ಮಾಡುವಾಗ ನಿಮಗೆ ತಪ್ಪು ಮಾಡ್ತಿದ್ದೇನೆ ಅಂತ ಗೊತ್ತಾಗಲಿಲ್ಲ. ನಾನು ತಪ್ಪನ್ನು ಮಾಡಿದ್ದೇ ಇಲ್ಲ. ತಪ್ಪು ಮಾಡಲಿಲ್ಲ ನೀವು. ಹಿಂದೆ ಕಾಣುತ್ತದೆ ನಿಮ್ಗೆ, ಅಷ್ಟು ದೊಡ್ಡ ಕಲಶ ಕಾಣುವುದಿಲ್ಲ ನಿಮಗೆ. ಅದು ಸೊಪ್ಪಿನಿಂದ ಮರೆಯಾಗಿತ್ತು. ಹೌದಾ, ಮರೆಯಾಗಿತ್ತಲ್ಲ ನಿಮ್ಗೆ ಸೊಪ್ಪಿನಿಂದ ಮರೆ ಬಂದವು ಅಲ್ವಾ? ನಾನು ಯುವಕ. ನೀನು ಸಣ್ಣ ಮಗುವಾಗಿದ್ರೆ ತಾಯಿಯ ರೂಪದಲ್ಲಿ ನಿಂತುಕೊಂಡು ನೀನು ಮಾಡಿರುವಂತಹ ತಪ್ಪನ್ನು ಕ್ಷಮೆ ಮಾಡಬಹುದಿತ್ತು. ಆದರೆ ಇಷ್ಟು ದೊಡ್ಡ ಬೆಳೆದಿದ್ದೀಯ, ತಪ್ಪು ಯಾವುದು ಸರಿ ಯಾವುದು ಎಂಬಂತ ಸಾಮಾನ್ಯ ಜ್ಞಾನ ನಿನಗೆ ಇಲ್ಲದಾಗಿ ಹೋಯ್ತಾ? ನೀನು ಕಾಲಿಟ್ಟಂತಹ ಕಲಶ ಸಾಮಾನ್ಯವಾದ ಕಲಶೇಪದಾಗಿ ನೀನು ಭಾವಿಸಿಕೊಂಡಿದ್ದೇನು? 33 ಕೋಟಿ ದೇವತೆಗಳನ್ನು ಆಹ್ವಾನ ಮಾಡಿ ಪ್ರತಿಷ್ಠಾಪನೆ ಮಾಡಿರುವಂತಹ ಈ ಕಲಶದ ಮೇಲೆ ನೀನು ಕಾಲಿಟ್ಟಿ ಅಂತ ಹೇಳಿ ಆದರೆ ಅದನ್ನು ನಾವು ಕ್ಷಮಿಸಿದೆವು ಅಂತ ಹೇಳಿ ಆದರೆ ನಾಳೆ ದಿನ ಬಂದು ನೀನು ನಮ್ಮ ತಲೆ ಮೇಲೆ ಕಾಲಿಡಲಿಕ್ಕೆ ಸಾಧ್ಯವಿಲ್ಲ. ಮಾತಾಡಲಿಕ್ಕೆ ತಪ್ಪು ಮಾಡಿದೀಯ. ನೀನು ಮಾಡಿರುವಂತಹ ತಪ್ಪನ್ನು ಈ ಹೊತ್ತಿನಲ್ಲಿ ನಾವು ಕ್ಷಮೆಯಾಗಿ ಕೊಟ್ಟೆವು ಅಂತ ಹೇಳಿ ಆದರೆ ಮುಂದಿನ ದಿನದಲ್ಲಿ ಲೋಕದಲ್ಲಿರುವಂತಹ ಜನಗಳು ಯಾವ ರೀತಿಯಾದಂತಹ ಗಡಿಬಿಡಿ ಮಾಡದೆ ನುಡಿಕೊಡ್ಬೇಕು. ಗಡಿಬಿಡಿ ಮಾಡದೆ ನುಡಿಕೊಡ್ಬೇಕು. ಅದು ಯಾವುದು ಯಾವುದು ನಿನಗೆ ಯಾಕೆ ಅಧಿಕಾರ ಸಂಗಿ ತಪ್ಪನ್ನು ಮಾಡಿದೀಯಾ? ತಪ್ಪನ್ನು ಮಾಡಿ ನನಗೆ ಬುದ್ಧಿವಾದ ಮಾತಾಡಿಕ ಬರ್ತಿದ್ದೀಯಾ? ಧರ್ಮದ ಬೋಧನೆಯನ್ನು ಮಾಡುವಂತಹ ಈ ಧರ್ಮದ ರಕ್ಷಕರಿಗೆ ನಿನ್ನ ಶಿಕ್ಷಣ ನೀವು ಶಿಕ್ಷಕರಾಗಬೇಡಿ. ನಾವು ಶಿಕ್ಷಕರೇ. ಯಾರು ಆ ಧರ್ಮ ಮಾರ್ಗದಲ್ಲಿ ನಡೆಯುತ್ತಾರೋ, ಯಾರು ಅನ್ಯಾಯ ಮಾರ್ಗದಲ್ಲಿ ನಡೆಯುತ್ತಾರೋ ಅಂತವರಿಗೆ ಧರ್ಮದ ಪಾಠವನ್ನು ಮಾಡುವಂತಹ ಶಿಕ್ಷಕರೇ ನಾವು. ಹಾಗಿರುವಾಗ ನೀನು ಮಾಡಿರುವಂತಹ ತಪ್ಪನ್ನು ಈ ಹೊತ್ತಿನಲ್ಲಿ ನಾವು ಕ್ಷಮೆ ಮಾಡ್ತೇವೆ. ಈ ದಿನ ಒಂದು ಬಿಟ್ಟು ಬಿಡಿ ನನ್ನನ್ನು. ಓ ಭಗವಂತ, ಓ ಮಂಜುನಾಥ, ಯಾವ ರೀತಿ ಉಪ್ಪು ತಿನ್ನವ ನೀರು ಕುಡಿಯಲೇಬೇಕು, ಅದೇ ರೀತಿ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು. ಇವನಿಗೆ ಯಾವ ರೀತಿಯಾದಂತಹ ಶಿಕ್ಷೆಯನ್ನು ಕೊಡಬೇಕು, ಯಾವ ರೀತಿಯಾದಂತಹ ಶಿಕ್ಷೆ ಇವನಿಗೆ ಕೊಡುವಂತಹ ಶಿಕ್ಷೆ ಸಾಮಾನ್ಯವಾದಂತಹ ಶಿಕ್ಷೆ ಆಗಿರಬಾರದು, ಲೋಕಮುಖಕ್ಕೆ ಶಿಕ್ಷಣವಾಗಿರಬೇಕು. ಹಾಗಾದ್ರೆ ಯಾವ ರೀತಿ ಸರಿಯಾಗಿ ನೋಡಿ ಕಾಯಿ ರೂಪದಲ್ಲಿದ್ದಾನೆ ಅಂತ ಚರ್ಮ ದೃಷ್ಟಿ ಇವನಲ್ಲಿ ಹೀಗೆ ಬಿಡ್ಬೇಕಾ? ಇವರಿಗೆ ಕೊಡುವಂತಹ ಶಿಕ್ಷೆ ಸಾಮಾನ್ಯವಾಗಿರಬಾರದು. ಹಾಗಾಗಿ ನಮ್ಮೆಲ್ಲರ ಶಕ್ತಿಗಳನ್ನು ಒಂದು ಸೇರಿಸಿಕೊಂಡು ಕಾಯ ರೂಪದಲ್ಲಿ ಇರುವಂತಹ
ಇದು